ಮತ್ತೊಂದು ದೊಡ್ಡ ದಾಖಲೆ ಸೃಷ್ಟಿ ಆಗ್ತಾ ಇದೆ. ನನ್ನ ಒಂತೆ ನಡು ಕೂಡ ಮಲ್ಲ ದಾಖಲೆ ಬರೆಯ ತಯಾರಾದುಲ್ಲೇರು ಐಕನಿಗೆಲ್ಲ ಮಾತಿನೆಲ್ಲ ಸಾಕಾರ ಉಂಡೊಂದಿಗೆ ಅವನಿಗೆಲ್ಲ ಜೋರ್ದ ಕೈ ತಾಟಿ ಬರೋಡು ಎರಡು ಮಾತು ಈ ವೇದಿಕೆಯಲ್ಲಿ ತಾವು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ರಿಷಭಣ್ಣ, ಎಲ್ಲರಿಗೂ ನಮಸ್ಕಾರ. ದಸರಾದ ಶುಭಾಶಯಗಳು, ಪಿಲಿ ಪರ್ಬದ ಶುಭಾಶಯ. ಇದು ಯಾವ ಕಡೆ ತಿರುಗಿ ಮಾತಾಡೋದು ಅಂತ ಗೊತ್ತಾಗಲ್ಲ ಈಗ. ಥ್ಯಾಂಕ್ ಯು. ಕಳೆದ ವರ್ಷ ಇಷ್ಟೊತ್ತಿಗೆ ಕಾಂತಾರ ರಿಲೀಸ್ ಆಗಿ ನಮ್ಮ ಸಕ್ಸಸ್ ರೂಟನ್ನು ಕೂಡ ನಾವು ಶುರು ಮಾಡಿದ ಮಂಗಳೂರಿಂದ ಇದೇ ದಸರಾ, ಇದೇ ಒಂದು ಪಿಲಿನಲಿಕೆ, ಪಿಲಿ ಪರ್ಬ, ಈ ಎಲ್ಲ ಕಾರ್ಯಕ್ರಮದ ಮುಖಾಂತರ ಆವತ್ತು ಯಾರಿಗೂ ಗೊತ್ತೇ ಇರಲಿಲ್ಲ ನಮಗೆ. ಅಂದರೆ ನಾವು ಮಾಡಿದಂಥ ಒಂದು ಸಣ್ಣ, ಅದನ್ನು ದೈವಕ್ಕೆ ಕೊಟ್ಟ ಸೇವೆ ಅಂತಲೇ ಅಂದ್ಕೊಳ್ತೀವಿ ಯಾವತ್ತು. ಅದು ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅಥವಾ ನಮ್ಮ ಈ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡದ ಕಲ್ಚರನ್ನು, ನಮ್ಮ ಸಂಸ್ಕೃತಿಯನ್ನು ಹೇಳೋಕೆ ಹೊರಟುವಂಥ ಒಂದು ಪ್ರಯತ್ನ, ಅದು ವಿಶ್ವದಾದ್ಯಂತ ಹೋಗುತ್ತೆ ಅನ್ನುವಂಥ ಕಲ್ಪನೆ ಖಂಡಿತವಾಗ್ಲೂ ನನಗೆ ಇರಲಿಲ್ಲ. ಅದಕ್ಕೆ ಯಾವತ್ತೂ ಹೇಳ್ತೀನಿ, ಆ ಸಿನಿಮಾನ ನಾವು ಮಾಡಿದ್ದಲ್ಲ, ಅದ್ರ ಪಾಡಿಗೆ ಅದು ಆಗಿದ್ದು. ಏನಾದರೂ ಮಾಡಿದ್ದಿದ್ರೆ, ಅಲ್ಲಿವರೆಗೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಆ ದೈವ ದೇವರುಗಳ ಆಶೀರ್ವಾದದಿಂದ ಅಂತ ಅಂದ್ಕೊಳ್ತೀನಿ ನಾನು. ಯಾವುದೇ ಕೆಲಸ ಮಾಡಿದಾಗ ಅದು ಸಾರ್ಥಕತೆ ಯಾವಾಗ ಅನಿಸುತ್ತೆ, ನಮಗೆ ಖುಷಿ ಯಾವಾಗ ಆಗುತ್ತೆ ಅಂತಂತಂದರೆ, ನಾನು ಮೊನ್ನೆ US ಹೋದಾಗ ಅಲ್ಲಿನ ಒಬ್ಬರು ಸೆನೆಟ್ ಇದ್ದರು, ಅವರು ಹೇಳ್ತಾ ಇದ್ರಲ್ಲಿ ಅವರ ಊರಲ್ಲೂ ಕೂಡ ಇಂತಹ ಇಶ್ಯೂಸ್ಗಳಿದೆ, ನಮ್ಮಲ್ಲೂ ಕೂಡ ಇರುವಂಥ ವಿಚಾರಗಳನ್ನೇ ಹೇಳಿದ್ದೀರ ಅಂತ ಎಲ್ಲ ಹೇಳ್ತಾ ಇದ್ರು ನನಗೆ. ಕಾಂತಾರ ಯಾವುದೋ ನಮ್ಮ ಊರಿನ ಒಂದು ವಿಚಾರದ ಕತೆ ಅಂತ, ಪ್ರಪಂಚದಾದ್ಯಂತ ಇರುವಂತಹ ಒಂದು ನಂಬಿಕೆ ಕತೆ. ಜೊತೆಗೆ ಆ ಸಿನಿಮಾ ಎಲ್ಲುವರೆಗೆ ತೊಗೊಂಡು ಹೋಯ್ತು ಅಂತಂದರೆ, ಅಮೇರಿಕದ ಒಂದು ಜಾಗದಲ್ಲಿ ಪಂಜುರ್ಲಿ ದೈವದ ಮೊಗ ಇಟ್ಟಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿಯಾಗಿತ್ತು. ಸೊ ಅದಕ್ಕೆ ನಮ್ಮ ದೈವ ದೇವರುಗಳ ಮೇಲೆ ನಂಬಿಕೆ ಇರಬೇಕು, ನಾವು ಆರಾಧನೆ ಮಾಡಬೇಕು. ಆ ದೈವ ಆಶೀರ್ವಾದ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿವರೆಗೆ ಕರ್ಕೊಂಡು ಹೋಗಿದೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡುವಂಥ ಪ್ರಯತ್ನ, ಕೆಲಸಗಳನ್ನು ಮಾಡ್ತಾನೆ ಹೋಗ್ತೀವಿ. ಮತ್ತೆ ಮತ್ತೆ ನಿಮಗೆ ಸಿಗ್ತಾನೆ ಹೋಗ್ತೀವಿ. ಆಮೇಲೆ ಇಲ್ಲಿ ಅವ್ರು ಹೇಳಿದ್ರು, ನೀವೊಂದು 2 ಸ್ಟೆಪ್ ಹಾಕಬೇಕಂತ. ನನಗೆ ದೇವರ ಹುಲಿ ವೇಷ ಕುಣಿಲಿಕ್ಕೆ ಬರೋದಿಲ್ಲ ನನಗೆ. ಅದಕ್ಕೆ ಅರ್ಜುನ್ ಇದ್ದಾರೆ, ನಮ್ಮ ತುಳುನಾಡು ಚಕ್ರವರ್ತಿ. ಸೊ ಅರ್ಜುನ್ ಚೆನ್ನಾಗಿ ಕುಣಿತಾರೆ, ನನ್ನ ಬದಲಿಗೆ ಸೇರಿಸಿ ಅವರು ಇವತ್ತು ಕುಣಿತಾರೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಹಲೋ, ಹಾಗೆ ರಿಷಬ್ ಶೆಟ್ರೆ, ಮಂಗಳೂರಿಗೆ ಬಂದಿದ್ದೀರಿ. ಮಂಗಳೂರಿನ ಎಲ್ಲ ಜನತೆ ಹತ್ರ ಕುಡ್ಲರ ಜನಕಡಕ್ಕೆ ಏನಂಚಿನ ವಿಶೇಷವೈನಂಚಿನ ಎನ್ನ ಪ್ರಾರ್ಥನೆ, ನಮ್ಮ ಮಿತ್ತ ಮೋಕೆದಿದ್ದು ತುಳುನಾಡದ ಈ ಸಂಸ್ಕೃತಿ ಮಿತ್ತ ಮೋಕೆದಿದ್ದು ಈ ಒಂಜಿ ಪಿಲಿ ಪರ್ವದ ಕಾರ್ಯಕ್ರಮಕ್ಕೆ ಎನ್ನ ಆತ್ಮೀಯ ಮಿತ್ರರಂಚಿನ ರಿಷಬ್ ಶೆಟ್ಟಿ ಬೈದರೆ ಕುಡಲಾರೆಗೆ ಜೋರ್ದಾರ್ ತಾಟಿ ಬಿಟ್ಟದು ಎಂಗಳು ಧನ್ಯವಾದ ಪಣಕ. ಅರೆಗೆ ಎಂಗಲ್ನ ಒಂಜೇ ಒಂಜಿ ಪಾತ್ರೆ ಅನ್ ಪನೊಂದಂಡ ನನ್ನ ಬರ್ಪುನ ಡಿಸೆಂಬರ್ ಕಾಂತಾರದ ಲೆಕ್ಕನೆ ನನೊಂಜಿ ಬಾರಿ ಬಹಳ ಯಶಸ್ವಿ ನಂಚಿನ ಸಿನಿಮಾ ಕೊಡುಗೆ ಕೊಡರು. ಅರೆಗೆ ನಮ್ಮ ತುಳುನಾಡದ ಶಕ್ತಿ ಅರೆಗೆ ನಮ್ಮ ಸಂಪೂರ್ಣವಾದ ಸಹಕಾರ ಕೊರಕ ಅಂದು ಯಾನು ನಿಕ್ಲಡಕ್ಕೇನೊಂದಿಲ್ಲ. ಎಂಗ್ಲ ಈ ಕಾರ್ಯಕ್ರಮಕ್ಕೆ ಬತ್ತಿನಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂಥ ಅದ್ಭುತ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಕ್ಕೆ, ನಾನು ಕರೆದಿದ್ದಕ್ಕೆ ವೇದವಾಸಿ ಕಾಮತ್ರ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅದ್ರ ಜೊತೆಗೆ ಸೇರ್ಕೊಂಡಂಥ ಇಡೀ ತಂಡ, ಎಲ್ಲ ಹಿರಿಯರಿದ್ದಾರಲ್ಲಿ. ಸೊ ಟಿ ವಿಗಳಲ್ಲೆಲ್ಲ ನೋಡ್ತಾ ಇರ್ತೀನಿ ನಾನು ನಿಮ್ಮೆಲ್ಲರ ಮಾತುಗಳನ್ನು, ಇದ್ರ ಬಗ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹುಲಿವೇಶದ ತಂಡದವರಿಗೆ ನನ್ನ ಅಭಿನಂದನೆ. ಯಾರೋ ಒಬ್ರು ಗೆಲ್ಬೋದು, ಇಬ್ರು ಗೆಲ್ಬೋದು, ಆದರೆ ಪಾರ್ಟಿಸಿಪೇಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಯಶಸ್ಸು ಸಲ್ಲಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಧನ್ಯವಾದಗಳು ರಿಷಬ್ ಶೆಟ್ಟಿ ಅವರಿಗೆ. ಒಂದು ಸಣ್ಣ ಕೆಲಸವನ್ನ ನಾವು ಮಾಡಿದ್ರೆ ಬಹಳ ಅದು ನಾವು ಕೊಟ್ಟಂತಹ ದೊಡ್ಡ ಅಭಿಮಾನ ಆಗಿರ್ಬೋದು ಇವರ ಮೇಲೆ. ಎಲ್ಲರೂ ಒಂದು ಸ್ವಲ್ಪ ಎದ್ದು ನಿಂತು ಚಪ್ಪಾಳೆನ ತಟ್ಟೋಣ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ಯಶಸ್ಸಿನ ಖುಷಿಯನ್ನ ಹಂಚ್ಕೊಂಡಿದ್ದೀವಿ. ಆ ಯಶಸ್ಸಿಗೆ ಕಾರಣ ಇವರು ನೀಡಿದಂತಹ ನಿರ್ಧಾರ. ಹಾಗಾಗಿ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಇವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗಾಗಿ ಮೊದಲು, ಅದಾದ ನಂತರ ಕಾಂತಾರದಂತಹ ಕೊಡುಗೆಗಾಗಿ
ವೇದಿಕೆಗೆ ನಮ್ಮ ತಂಡವನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಕೌಂಟ್ ಕೊರ್ಪೆ ಐತೊಟ್ಟಿಗೆ ತಾಟಿ ಬಟ್ಲೆ ರೆಡಿ 1 2 3 ಮಾತೆ ಒಂಜಿ ಜೋರಾಯಿನ ಚಿಂತನ ಕೈತಾಟಿ ನಮ್ಮ ಮೌಕ್ಯದ ರಿಷಬ್ ಶೆಟ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಲ್ಲಿಕೆ ಮಾಡ್ತಾರೆ. ಅಂಚನೆ ಐತೊಟ್ಟಿಗೆ ವೇದಿಕೆ ಅರ್ಜುನ್ ಕಾಪಿಗಾಡ್ರು ಪಿಲಿನಲ್ಲಿ ಪೂರಿಂದ ಪಂಡೇರಿ ಅರ್ನೊಟ್ಟಿಗೆ ರಿಷಬ್ ಅಣ್ಣ ನೀವು ಕೂಡ ಒಂದ್ 2 ಸ್ಟೆಪ್ ಆದ್ರೂ ಹಾಕ್ಲೇಬೇಕು. ಅದರೊಂದಿಗೆ ಅರ್ಜುನ್ ಕಾಪಿಗಾಡನ್ನ ನನ್ನ ದುಂಬುಗು ಡಿಸೆಂಬರ್ದ 1ನೇ ತಾರೀಕು ದಾನಿ ರಾಪಟ ಪನ್ಪನ ಚಿತ್ರ ಬಿಡುಗಡೆ ಅವೆರಂಡು ಸನಿಲ್ ಗುರು ಮುಖ್ಯ ಮೂವಿ ಕೆಡುಲೇರಿ ಅರ್ನೊಟ್ಟಿಗೆ ದೇವದಾಸ್ ಕಾಪಿಗಾಡ್ ಆಯ್ತಾ. ಒಟ್ಟಿಗೆ ಈ ವೇದಿಕೆ ಕೊರ್ಪುನಂಚಿ ನಾವು ಖಾಲಿ ಒಂಜಿ ಸ್ಮರಣಿಕೆ ಅತ್ತು ಇಂದು ನನ್ನ ದುಂಬಗ್ಲ ನನಾತು ದಾಖಲೆಯ ಮೇಲೆ ಸೃಷ್ಟಿ ಮಲ್ಪಡುವುದು ಬಂದು ಇಡೀ ನಮ್ಮ ಕುಡ್ಲದ ಅತನ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಊರಿನ ಇಲ್ಲಡುಪ್ಪುನಂಚಿನ ಅತನ ಅಕಲು ಊರು ಬುಡ್ದು ಪಿದೇವರು ಪೋಯರಂದಾಂಡ ಅಕಲ್ನ ದೇವರನ ಒಂಜಿ ಸ್ಟ್ಯಾಂಡರ್ಡ್ ಉಪ್ಪುನಂಚಿನ ಒಂಜಿ ಫೋಟೋ ಇತ್ತುನಂದಾಂಡ ಅವು ಕಟೀಲ್ ದಪ್ಪೆನ ಆ ದುರ್ಗಾ ಪರಮೇಶ್ವರನ ಆಯ್ತಾ ಬಂಗಾರದ ಕೋಟಿಂಗ್ ಇತ್ತಿನಂಚಿನ ಒಂಜಿ ಸ್ಮರಣಿಕೆ ನಮ್ಮ ರಿಷಬ್ ಶೆಟ್ರಿಗೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪ್ರತಿ ಒರಿಯೇ ತುಳುವಿನ ಪರವಾದ ಈ ವೇದಿಕೆ ಕೊರೊಂದುಲ್ಲ ನಿಖಲ ಮಾತನ್ನೆಲ್ಲ ಜೋರ್ದ ಕೈತಾಟಿ ಬರೋಣ ಅಂಚನೆ ಮಾತಾ ಶಕ್ತಿಲೆಲ್ಲ ಆಶೀರ್ವಾದ ಮೇಲೆ ನಮಿತ್ ಉಂಡು ವರ್ಷದಿಂಚಿ ತುಳು ಸಿನಿಮಾದ ವಿಭಿನ್ನ ಪ್ರಯೋಗನು ಅವು ಖಾಲಿ ಕುಡ್ಲಗ ಮಾತ್ರ ಸೀಮಿತ ಅದು ಪಂದೆ ಇನಿಕ್ ಮಸ್ಕತ್ ಬ್ಯಾರಿನ್ ದುಬೈ ಮುಲ್ಪ ಮಾತ ಕಡೆಟ್ಲ ತುಳುತ್ತ ಒಂಜಿ ಬಾವುಟ ರಾವೊಂದುಂಡು ರಾಪಟ ಆಯರಂಡು ಸೊ ಐಕೋಸ್ಕರ ಕಾತಂದುಲ್ಲ ಕಾಪಿಗಾಡ್ರ ಈ ವೇದಿಕೆ ಹೊಸತ್ತತ್ತು ಬಲೆ ದುಂಬಲೆ ಸನಿಲ್ ಗುರು ಸನಿಲ್ ಸರ್ ಇರ್ಲ ಬಲೆ ಸುನಿಲ್ ಗುರುಲ ಅಂಚನೆ ವೇದಾಂತ್ ಬಾರಿ ಅಂತ ಫಿಲಿನಲ್ಲಿ ವೇದಾಂತ ಗುರ ಜೋರ್ದ ಬರಡು ಎಸ್ ಥ್ಯಾಂಕ್ ಯು ಅರ್ಜುನ್ ಕಾಪಿಗಾಡ್ ದಯಮಂತದ ವೇದಿಕೆದ ನಡುಕು ಬರೋಡು ಆಯ್ತ ಒಟ್ಟಿಗೆ ಸನಿಲ್ ಗುರು ದಯಮಂತದ ಬರೋಡು ಏಕಲ್ಲ ಸ್ಮರಣಿಕೆನ ಶಾಸಕರ ನಿಕುಲ್ ಪಡೆಯೊಂದು ವಿನಂತಿ ಮಂತಂದುಲ್ಲ ಆಯ್ತ ಒಟ್ಟಿಗೆ ತುಳು ಸಿನಿಮಾ ದುಪ್ಪಡತನ ಕನ್ನಡ ಸಿನಿಮಾ ದುಪ್ಪಡು ಸಿನಿಮಾ ರಂಗಗ ನಿಕುಲ್ ಕೊರ್ತಿನಂಚಿನ ಅನನ್ಯವಾಯನಂಚಿನ ಒಂಜಿ ಸಾಧನೆಗೋಸ್ಕರ ನಿಖಿಲ್ ಕೊರ್ತಿನಂಚಿನ ಒಂಜಿ ಕೊಡುಗೆಗೋಸ್ಕರ ಈ ಪೊರ್ತುಡ್ ನಿಖಿಲಿಗೆ ಸೊಲ್ಮೆ ಸಂದಾಯಿತ ಮಲ್ತಂದುಲ್ಲ ಅಂಚನೆ ರಾಪಟ ಡಿಸೆಂಬರ್ 1ನೇ ತಾರೀಕು ದಾನಿ ಬಿಡುಗಡೆ ಒಂದೊಂದು ರಾಪಟ ಸಿನಿಮಾ ಅರ್ಜುನ್ ಕಾಪಿಕಾಡ್ ಮೇರ್ನ ನಿರ್ದೇಶನ ದೇವದಾಸ್ ಕಾಪಿಕಾಡ್ ಅಂಚನೆ ನಮ್ಮ ಮಾತ ಹಾಸ್ಯ ದಿಗ್ಗಜ ಕಲಾವಿದರ ಅಭಿನಯ ಮಲ್ತೊಂದು ಪನಂಚಿನ ಸಿನಿಮಾ ಡಿಸೆಂಬರ್ 1ಕ್ಕೆ ಬಿಡುಗಡೆ ಒಂದನ್ನು ಮಾತಿರತ್ತದು ಪ್ರೋತ್ಸಾಹ ಮಲ್ಪನೆ ಪಂಪನ ಪಾತ್ರದೊಟ್ಟಿಗೆ ವೇದಿಕೆ ಹಿಡಿದು ಬುಡ್ದು ಕೊರಂದುಲ್ಲ ಅಭಿನಂದನೆಲು ಸೊಲ್ಮೇಲು ಮತ್ತೊಮ್ಮೆ ಜೋರಾದ ಚಪ್ಪಾಳೆ.